ಮುರೊಳ್ಳಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪೌಷ್ಟಿಕ ವನ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ಲಭಿಸಿದೆ. ಮುರೊಳ್ಳಿಯ ಶಾಲೆಯಲ್ಲಿ ವಿವಿಧ ನಮೂನೆಯ ಔಷಧೀಯ ಗುಣಗಳಿರುವ ಗಿಡಗಳಾಗಿರುವ ಕಬ್ಬು, ನೆಲ್ಲಿಕಾಯಿ, ನೇರಳೆ, ತೆಂಗಿನ ಮರಗಳು, ಸಪೋಟ, ಪಪ್ಪಾಯಿ, ಬಾಳೆ ಗಿಡಗಳು, ಗೇರು ಮರಗಳು ಮಾತ್ರವಲ್ಲದೆ ಬಣ್ಣ ಬಣ್ಣದ ಕ್ರೋಟನ್ ಗಿಡಗಳು ನೋಡುಗರನ್ನ ಸೆಳೆಯುವಂತಿತ್ತು. ಈ ಪ್ರಯುಕ್ತ ಶಾಲೆಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪೌಷ್ಟಿಕ ವನ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ಲಭಿಸಿದೆ. ಮಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಉಪನಿರ್ದೇಶಕ ಮಲ್ಲೇಸ್ವಾಮಿ ಅವರು ಪ್ರಶಸ್ತಿ ಮತ್ತು ಫಲಕವನ್ನು ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುರೊಳ್ಳಿಯ ಶಾಲೆಯ ಮುಖ್ಯ ಶಿಕ್ಷಕಿ ನಳಿನಾಕ್ಷಿ ರೈ ಮತ್ತು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆ ಮಧು ಪಿಆರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.